ಹರೇ ಶ್ರೀನಿವಾಸ, ಹೇಗಿದ್ದೀರಾ ಎಲ್ಲರೂ? 2-3 ದಿವಸದ ಅಲಂಕಾರಗಳನ್ನೆಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀವಿ, ನೋಡ್ಬೋದು. ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಮೊನ್ನೆ ಕೃಷ್ಣ ಮಠಕ್ಕೆ ಸುಬುಧೇಂದ್ರ ತೀರ್ಥರು ಮತ್ತು ವೀರೇಂದ್ರ ಹೆಗಡೆ ಅವರು ಬಂದಿದ್ದರು, ಧರ್ಮಸ್ಥಳದ್ದು. ಅವರಿಗೆ ಸನ್ಮಾನ, ಅವ್ರನ್ನ ವೆಲ್ಕಮ್ ಮಾಡೋದು, ಆರತಿ ಮಾಲಿಕಾ ಮಂಗಳಾರತಿ ಇವುಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಯಾವುದೋ ಒಂದು ಖಾಸಗಿ ಪ್ರೋಗ್ರಾಮ್ಗೋಸ್ಕರ ಬಂದಿದ್ರಂತೆ. ಆ ನಂತರ ಮಾರನೇ ದಿವಸದ ಶ್ರೀಕೃಷ್ಣ ಅಲಂಕಾರನ ಎಲ್ಲ ನೋಡ್ಕೊತಾ ಬನ್ನಿ. ಸುಬುಧೇಂದ್ರ ತೀರ್ಥರು ಪರ್ಯಾಯ ಶ್ರೀಗಳಿಗೆ ಇಬ್ಬರಿಗೂ ಇದು ಮಾಡಿದ್ದು, ಮಾಲಿಕಾ ಮಂಗಳಾರತಿ ಅಂದರೆ ಸನ್ಮಾನ ಮಾಡಿದ್ದನ್ನು ನೀವು ನೋಡ್ಬೋದು. ಇಲ್ಲಿ ಎಲ್ಲ ಫೋಟೋ ಮಿಕ್ಸಪ್ ಆಗಿತ್ತು, ನೀವು ಕಾಣ್ಬೋದು. ನೋಡಿ, ನೆಕ್ಸ್ಟು ನಮ್ಮ ಕಾಣಿಯೂರು ಶ್ರೀಗಳ ಪೂಜೆಯನ್ನು ನೋಡ್ಕೋತಾ ಬನ್ನಿ. ಪಾಜಕದಲ್ಲಿ ಮಧ್ವ ನವಮಿ ಉತ್ಸವ ನಡೀತಾ ಉಂಟು, 9 ದಿವಸದ್ದು. ಅಲ್ಲಿ ಫಸ್ಟ್ ಭೀಮನಕಟ್ಟೆ ಶ್ರೀಗಳು ಬಂದಿದ್ದರು, ಆನಂತರ ಅಲ್ಲಿಗೆ ಸೌದೆ ಯತಿಗಳು ಬಂದಿದ್ದರು. ಅದರದ್ದು ಫೋಟೋಸ್ ಎಲ್ಲ ನೋಡ್ಕೋತಾ ಬನ್ನಿ. ಆಮೇಲೆ ಮಧ್ವ ಪುರಂದರ ಉತ್ಸವದ್ದು ಫೋಟೋಸ್ ಎಲ್ಲ ಹಾಕ್ತಾ ಬಂದಿದ್ದೀನಿ. ಹಾಗೆಯೇ ಅಲ್ಲಿ ಪಾಸ್ ಮಾಡ್ಕೊಂಡು ಬೇಕಾದ್ರೆ ಓದ್ಕೊಳ್ಳಿ ನೀವು. ಆಮೇಲೆ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆಲ್ಲ ಶಿರೂರು ಶ್ರೀಗಳು ಮತ್ತು ಹೆಗಡೆಯವರು ಬಂದಿದ್ದರು, ಅದನ್ನೂ ನೋಡ್ಕೋತಾ ಬನ್ನಿ. ಎಲ್ಲ ವಾಟ್ಸಪ್ಪಲ್ಲಿ ಬಂದಿರುವಂಥ ಫೋಟೋಸ್ ಎಲ್ಲ ಹಾಕಿದ್ದೀನಿ, ಕಾಣ್ಬೋದು. ಎಷ್ಟೋ ಜನರಿಗೆ ಇದು ಫೋಟೋಸ್ ಸಿಗೋದಿಲ್ಲ ನೋಡೋದಕ್ಕೆ, ಪೇಪರಲ್ಲಂತೂ ಬರೋದೇ ಇಲ್ಲ. ಅದಕ್ಕೋಸ್ಕರ ನಾನು ನೋಡಿ ಖುಷಿ ಪಡಿ ಅಂತ ಹಾಕ್ತಾಯಿದ್ದೀನಿ. ಇದು ಅಲ್ಲಿ ಪಾಜಕ ಕ್ಷೇತ್ರದಲ್ಲಿರುವ ಮಧ್ವ ಮೂರ್ತಿ. ಮಾರನೇ ದಿವಸದ ಶ್ರೀಕೃಷ್ಣನ ಅಲಂಕಾರ ಮತ್ತು ಪೂಜೆನ ನೋಡ್ಕೊಂಬನ್ನಿ. ಶ್ವೇತಾಂಬರಧಾರಿ ಕೃಷ್ಣ ಅಲಂಕಾರ. ಆನಂತರ ಸೋದೆ ಸ್ವಾಮಿಗಳು ಪಾಜಕಕ್ಕೆ ಹೋಗಿರುವಂಥದ್ದು ಚಿತ್ರ. ಇದು ನಿನ್ನೆತ್ತೆ, ಆ್ಯಕ್ಚುಲಿ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತೈತೆ, ಆಗಲಿಲ್ಲ. ಕೊನೆಗೆ ನೋಡ್ಬೋದು, 2 ಯತಿಗಳು ಸೇರಿ ಅಲ್ಲಿ ಪೂಜೆ ಮಾಡ್ತಿರೋದನ್ನು ನೀವು ಕಾಣ್ಬೋದು. ಆನಂತರ ಅಲ್ಲಿ ಮಧ್ವಾಚಾರ್ಯರ ಮೂರ್ತಿಗೂ ಅವರು ಆರತಿ ಮಂಗಳಾರತಿ ಎಲ್ಲ ಮಾಡಿದರು. ಖುಷಿಯಾಗುತ್ತೆ ಎಲ್ಲ ಯತಿಗಳು ಸೇರುವುದನ್ನು ಕಂಡಾಗ, ಹೌದು ತಾನೆ? ಇದು ಮಧ್ವಾಚಾರ್ಯರ ಮೂರ್ತಿ ನೋಡ್ಬೋದು, ಪಾಜಕದಲ್ಲಿರುವಂಥದ್ದು. ಅಲ್ಲಿ ಹೋಮ ಎಲ್ಲ ಹಮ್ಮಿಕೊಂಡಿದ್ದಾರೆ ಯತಿಗಳು, ಅದನ್ನೂ ಎಲ್ಲ ನೋಡ್ಕೋತಾ ಬನ್ನಿ. ಆನಂತರ ನಮ್ಮ ಊರಲ್ಲಿ ಸಿಗುವಂಥ ಕೆಂಪು ಹರಿವೆ ಸೊಪ್ಪಿದ್ದು ಇವತ್ತು ಮುದ್ದೆ ಹುಳಿ ಮಾಡೋಣ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು. ತೆಂಗಿನಕಾಯಿ ಮಸಾಲೆ ಜಾಸ್ತಿ ಬೇಡ ಅನ್ನೋರು ನೋಡಿದರೆ ಕೆಂಪು ಹರಿವೆ ಸೊಪ್ಪನ್ನು ಉಪ್ಪು ನೀರು ಹಾಕಿ ತೊಳೆದು ಒಂದು ಬಟ್ಟೆಯಲ್ಲಿ ಹಾಕಿ ಸಾಧಾರಣ ಅರ್ಧ ಒಣಗುವಂಗೆ ಮಾಡಿಟ್ಟಿದ್ದೆ. ಸುಲಭ ಆಗುತ್ತೆ ಅಂತಂದ್ಬಿಟ್ಟು ಅದನ್ನು ನೀಟಾಗಿ ಸಣ್ಣದಾಗಿ ಹೆಚ್ಕೊಳ್ಳಿ. ಹೆಲ್ತಿಗೆ ತುಂಬಾ ಒಳ್ಳೆಯದಿದು. ಕೆಲವರು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡ್ತಾರೆ, ಅದು ಚೆನ್ನಾಗಾಗುತ್ತೆ. ನಾನು ಇಂಗು ಹಾಕಿ ಮಾಡಿದ್ದೆ, ನೀವು ನೋಡ್ತಾ ಬನ್ನಿ ಅದರ ಪ್ರೊಸೀಜರ್ಸ್ ಎಲ್ಲ. ನಮ್ಮ ಅತ್ತೆ ಮಾಡ್ತಿದ್ದಿದ್ದು ಇದೇ ಥರ ಬೀಟ್ರೂಟಿದ್ದು ಮಾಡ್ಬೋದು ಮುದ್ದೆ ಹುಳಿ. ಇದು ಕಟ್ ಮಾಡಿದ್ದ ನಂತರ ನೋಡಿ, ಈ ಕಡೆಯಿಂದ ನಾನು 1 ಚಮಚೆಯಷ್ಟು ಮೆಂತೆನ ಬೇಯಕ್ಕಿಟ್ಟಿದ್ದೆ. ಇದೀ ಮೆಂತೆನ ಬೇಯಕ್ಕಿಟ್ಟಿದ್ದೆ ನೋಡಿ. ಅದು ಸ್ವಲ್ಪ ಒಂದು 3/4 ವಾಶಿ ಬೆಂದರೆ ಸಾಕು. ಆನಂತರ ಅದಕ್ಕೆ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಆನಂತರ ನೋಡಿ ಅದಕ್ಕೆ ಸ್ವಲ್ಪ ಅರಿಶಿನ, ನಂತರ ಮಸಾಲೆಗೆ ನೋಡ್ಬೋದು ನೀವು ಉಪ್ಪು, ಹುಳಿ, ಬೆಲ್ಲ, ಸಾರಿನ ಪುಡಿ, ಇಂಗು, ಕಾಯಿ ಮೆಣಸು, ಇಷ್ಟೇ ಬೇಕಾಗಿರುವಂಥದ್ದು. ಜಾಸ್ತಿ ಮಸಾಲೆ ಬೇಡ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ 1-2 ಕಾಯಿ ಮೆಣಸು ಜಾಸ್ತಿ ಹಾಕ್ಕೊಳ್ಳಿ. ಹುಣಸೆ ಹಣ್ಣನ್ನು ಕಿವುಚಿ ಅದು ಸೊಪ್ಪು ಬೆಂದ ನಂತರ ಈ ಮಸಾಲೆಗಳನ್ನೆಲ್ಲ ಹಾಕಬೇಕು. ಆ ಹುಣಸೆ ಹಣ್ಣಿನ ರಸಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡಿಟ್ಟೆ. ಬೆಂದಾಗ ಚಕ್ಕ ಅಂತ ಹಾಕಿಬಿಡ್ಬೋದು ಅಂತ ಹೇಳಿ. ನೋಡಿ, ಇದು ಬೆಂದಿದೆ, ಈಗ ಕಾಣ್ಬೋದು ನೀವು. ಬೆಂದ ನಂತರ ಇದನ್ನೆಲ್ಲ ಹಾಕಿ 1 ರೌಂಡ್ ಕುದಿ ಬರಿಸಿ. ಇದು ಗಟ್ಟಿಯಾಗಿ ಇರಬೇಕು, ತುಂಬ ನೀರಾದರೆ ಚೆನ್ನಾಗಿ ಬರೋದಿಲ್ಲ. ನೋಡಿ,
ನಿಮಗೆ ಬೇಕು ಅಂತ ಅನಿಸಿದರೆ ಒಂದು ತುಂಡು ಬೆಲ್ಲ ಹಾಕ್ಕೊಳ್ಳಿ, ಅದು ನಿಮಗೆ ಬಿಟ್ಟಿರೋದು. ಅದನ್ನ ಸ್ಕಿಪ್ಪು ಮಾಡ್ಬೋದು, ಸ್ಕಿಪ್ ಮಾಡಿದ್ರೂ ತುಂಬ ಚೆನ್ನಾಗಾಗತ್ತೆ. ಎಲ್ಲ ಆದ ನಂತರ ಸರಿಯಾಗಿ ಕುದಿ ಬಂದ ನಂತರ ಇದಕ್ಕೆ ಸಾಸಿವೆ, ಇಂಗು, ನೆಕ್ಸ್ಟ್ ನೀವು ತಿನ್ನೋರಾದರೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಡಬೇಕು. ತುಂಬ ಚೆನ್ನಾಗಾಗುತ್ತೆ ಇದು. ನಾನು ಮುಂಚೆ ಬೆಳ್ಳುಳ್ಳಿ ಹಾಕಿ ಮಾಡ್ತಾಯಿದ್ದೆ, ನೋಡ್ಕೋತಾ ಬನ್ನಿ. ಒಗ್ಗರಣೆ ಆದ ನಂತರ ಅದಕ್ಕೆ ಹಾಕಿ ಮಾಡಿ ನೋಡಿ. ಇದು ಏನು ಗೊತ್ತಾ, 2-3 ದಿವಸ ಇಟ್ಟರೂ ಹಾಳಾಗೋದಿಲ್ಲ. ತುಂಬ ಇದಕ್ಕೆ ಹಾಳಾಗೋದು ಅಂತಂದರೆ ಮಸಾಲೆ ಜಾಸ್ತಿ ಹಾಕಿಲ್ಲ ಅಂತಂದರೆ ತುಂಬಾ ಚೆನ್ನಾಗಾಗುತ್ತೆ. ಬೇಕನ್ನೋದಕ್ಕೆ ಸೆಂಡಿಗೆ, ಹಪ್ಪಳ ಏನಾದರೂ ನೆಂಚಿಕೊಂಡು ತಿನ್ಬೋದು ನಾವು. ಅಂತೂ ಒಟ್ಟಾರೆ ಅದ್ಭುತವಾದ ರೆಸಿಪಿ. ಚಪಾತಿ ಜೊತೆನೂ ತಿನ್ನೋಕ್ಕೆ ಚೆನ್ನಾಗಾಗುತ್ತೆ ಇದು. ನಾವು ಅನ್ನ ಜೊತೆ ಮಾಡ್ಕೊಂಡು ತಿಂತೀವಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದ್ಬಿಟ್ಟು ಆ ಘಮ ಫುಲ್ಲು ಮನೆ ಹರಡ್ಕೊಳ್ಳುತ್ತೆ ಅದು. ಥ್ಯಾಂಕ್ ಯು ಫಾರ್ ವಾಚಿಂಗ್.